ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ್ದಲ್ಲದೆ ಅಬಾರ್ಷನ್ ಮಾಡಿಸಿದ ಕಡಬ ಪೊಲೀಸ್ ಸಿಬ್ಬಂದಿಯ ವಿರುದ್ಧ ಸಂತ್ರಸ್ತ ತಂದೆ ಇದೀಗ ಕಡಬ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗೆ ದೂರನ್ನ ನೀಡಿದ್ದಾರೆ. 2 ವರ್ಷಗಳ ಹಿಂದೆ ಕಡಬ ಠಾಣೆಯ ಪೊಲೀಸ್ ಶಿವರಾಜ್ ಎಂಬಾತ ದಾಖಲೆ ಸಮನ್ಸ್ ನೀಡುವ ನೆಪದಲ್ಲಿ ಆಗಾಗ ಮನೆಗೆ ಬರುತ್ತಿದ್ದು, ಈ ವೇಳೆ ನನ್ನ ಮಗಳೊಂದಿಗೆ ಪರಿಚಯವಾಗಿದ್ದ. ಇದು ಮುಂದುವರೆದು ನನ್ನ ಮಗಳನ್ನ ಪುಸಲಾಯಿಸಿ ದೈಹಿಕ ಸಂಪರ್ಕಿಸಿ ಬೆಳೆಸಿ ಆಕೆ ಗರ್ಭಿಣಿಯಾಗಿದ್ದಾಳೆ ಎಂದಿದ್ದಾರೆ. ಮಗಳನ್ನು ವಿಚಾರಿಸಿದಾಗ ಕಡಬ ಪೊಲೀಸ್ ಶಿವರಾಜ್ ಎಂಬಾತ ನನ್ನನ್ನು ಮದುವೆಯಾಗುವುದಾಗಿ ಹೇಳಿಗೆ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ ಎಂದು ಆಕೆ ಹೇಳಿದ್ಲು. ಇದೇ ವೇಳೆ ಯುವತಿಯ ತಂದೆ ಆರೋಪಿ ಶಿವರಾಜ್ನನ್ನ ಸಂಪರ್ಕ ಮಾಡಿ ನನ್ನ ಮಗಳನ್ನ ಮದುವೆಯಾಗು ಎಂದಾಗ ಆತ ನಿರಾಕರಿಸಿದ್ದಾನೆ. ಅಲ್ಲದೆ ಆಕೆಯನ್ನ ಅಬಾರ್ಷನ್ ಮಾಡಿಸುತ್ತೇನೆ, ಅದಕ್ಕೆ ತಗಲುವ ವೆಚ್ಚವನ್ನ ನಾನೇ ಕೊಡುತ್ತೇನೆ ಎಂದು ಹೇಳಿದ್ದಾನೆ. ನೀನು ಖರ್ಚು ಕೊಡುವುದು ಬೇಡ, ಅಬಾರ್ಷನ್ ಮಾಡಿಸುವುದು ಬೇಡ ಎಂದು ಯುವತಿಯ ತಂದೆ ಹೇಳಿದರು. ಈ ನಡುವೆ ಸೆಪ್ಟೆಂಬರ್ 18ರಂದು ನನ್ನ ಹೆಂಡತಿ ಹಾಗೂ ಮಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಅಬಾರ್ಷನ್ ಮಾಡಿಸಿದ್ದಾನೆ. ಪತ್ನಿಗೆ ಫೋನ್ ಮುಖಾಂತರ ವಿಚಾರಿಸಿದಾಗ ಮಗಳನ್ನ ಅಬಾರ್ಷನ್ ಮಾಡಿಸಲಾಗಿದೆ ಎಂದಿದ್ದಾಳೆ. ಅದಕ್ಕೆ 35,000 ರೂಪಾಯಿಯನ್ನ ಶಿವರಾಜ್ ತನ್ನ ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡಿಸಿದ್ದಾನೆಂದು ಹೇಳಿದ್ದಾಳೆ. ಆದರೆ ಇದೀಗ ಅವರು ಎಲ್ಲಿದ್ದಾರೆ ಎಂಬ ಬಗ್ಗೆ ಮಾಹಿತಿಯನ್ನ ನೀಡುತ್ತಿಲ್ಲ. ಸದ್ಯ ಪತ್ನಿ ಹಾಗೂ ಮಗಳನ್ನ ಶಿವರಾಜ್ ಅಪಹರಿಸಿ ತನ್ನ ಸುಪರ್ದಿಯಲ್ಲಿ ಇರಿಸಿದ್ದಾನೆಂದು ತಂದೆ ಪೊಲೀಸ್ಗೆ ದೂರು ನೀಡಿದ್ದಾರೆ.